ಮಾಲಿಂಗೇಶ್ವರನ ಒಂದು ಇಚ್ಛೆಯಂತೆ ಈ ವರ್ಷ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆದಿದೆ. ಈ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ಸುಮಾರು 22 ದಿನಗಳ ಕಾಲ ಅಂತೇಳಿದರೆ ನವೆಂಬರ್ನಿಂದ ಪ್ರಾರಂಭವಾಗಿ ಫೆಬ್ರವರಿ ತನಕ ವಿವಿಧ ಹಂತಗಳಲ್ಲಿ 5 ಹಂತಗಳಲ್ಲಿ 22 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆದಿದೆ. ಸೊ ಇಲ್ಲಿ ಏನು ಅಂತೇಳಿ ಹೇಳಿದರೆ, ಇಷ್ಟು ದಿನಗಳ ಕಾಲ ಯಾಕೆ ಅಂತೇಳಿ ಹೇಳೋದಾದರೆ, ಒಂದು ನಮ್ಮ ಮನೆಯ ಪ್ರಶ್ನೆ ಚಿಂತನೆ ನಾವು ಕಾರ್ಯಕ್ರಮ ಮನೆಯಲ್ಲಿ ದೇವರ ವಿಷಯದಲ್ಲಿ ಪ್ರಶ್ನೆ ಚಿಂತನೆ ಮಾಡೋದಾದರೂ ಒಂದು 3 ದಿವಸ 4 ದಿವಸ ನಡೀತದೆ. ಹಾಗಿರುವಾಗ ಸೀಮೆ ದೇವರ ಒಂದು ಇದಕ್ಕೆ 22 ದಿವಸಗಳ ಕಾಲ ಬಹಳ ಚಂದವಾಗಿ, ಬಹಳ ಸುಸೂತ್ರವಾಗಿ ಎಲ್ಲ ವಿಚಾರಗಳನ್ನು ಸೇರಿಸಿಕೊಂಡು ನಡೆದಿದೆ. ಅದರ ವಿವಿಧ ವಿಷಯಗಳ ಬಗ್ಗೆ, ಅದರಲ್ಲಿ ಏನು ನಾವು ನಿವೃತ್ತಿ ಪರಿಹಾರ ಕಾರ್ಯ ಹಾಗೂ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಒಂದಷ್ಟನ್ನು ದೈವಜ್ಞರು ಹೇಳಿದ್ದಾರೆ. ಆ ವಿಷಯದಲ್ಲಿ ನಾವು ಕ್ಷೇತ್ರಗಳ ಭೇಟಿಯನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಕೊಲ್ಲೂರಿಗೆ ಹಾಗೂ ಕಾಶಿ ಉಜ್ಜಯಿನಿಗೆ ವ್ಯವಸ್ಥಾಪನಾ ಸಮಿತಿಯಿಂದ ನಾವು ಹೋಗಿ ಅಲ್ಲಿಂದ ಪ್ರಸಾದ ತಗೊಂಡು ಬಂದು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅದಲ್ಲದೆ ಇನ್ನು ಮುಂದಿನ ಪರಿಹಾರ ಕಾರ್ಯಗಳ ವಿಷಯದಲ್ಲಿ ನಿವೃತ್ತಿ ಕಾರ್ಯಗಳು ಹಾಗೂ ಪೂಜಾ ವಿಧಿವಿಧಾನಗಳನ್ನು ಜಾತ್ರೆಯ ನಂತರ ತಗೊಳ್ಳಿಕ್ಕಿದ್ದೇವೆ. ಹಾಗೆ ಉತ್ಸವಾದಿಗಳಲ್ಲಿ ಅವರು ಕೊಟ್ಟಂತಹ ಸೂಚನೆಯ ಪ್ರಕಾರ ಈಗಾಗಲೇ ಶಿವರಾತ್ರಿಯಲ್ಲಿ ನಾವು ಅಷ್ಟಾವಧಾನ ಸೇವೆಯನ್ನು ಪ್ರಾರಂಭ ಮಾಡಿಯಾಗಿದೆ. ಮುಂದಿನ 16ನೇ ತಾರೀಕು ಕೂಡ ದೇವರಿಗೆ ಅಷ್ಟಾವಧಾನ ಸೇವೆ. ಯಾಕೆಂತ ನಟರಾಜ ಶಿವ ಅಂತ ಹೇಳಿದರೆ ನಟರಾಜ ಸಾಮಗಾನ ಪ್ರಿಯ. ಸೊ ಹಾಗಾಗಿ ಅವನಿಗೆ ವಿಶೇಷವಾಗಿ ಈ ಒಂದು ಸೇವೆಗಳನ್ನು ನಡೆಸುವಂಥದ್ದಿದ್ದೇವೆ. ಹಾಗೆ ಜಾತ್ರೆ ಸಂದರ್ಭದಲ್ಲಿ ಚತುರ್ವೇದ ಪಾರಾಯಣ ಆಗಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ಕೂಡ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಡೆಯುವಂಥ ಸೇವೆ. ವ್ಯವಹಾರ ಮೇಳ ಈ ವರ್ಷ ನಾವು ಮಾಡ್ತಾ ಇರುವಂಥ ಹೊಸ ಕಾನ್ಸೆಪ್ಟ್ ಏನು ಅಂತೇಳಿದರೆ, ಜಾತ್ರೆಯಲ್ಲಿ ನಮ್ಮ ಊರಿನ ವ್ಯವಹಾರಸ್ಥರಿಗೆ ಒಂದಷ್ಟು ವ್ಯವಹಾರ ಮಾಡಲಿಕ್ಕೆ ಒಂದು ಅವಕಾಶ ಆಗಬೇಕು. ಯಾಕೆಂತೇಳಿದರೆ ಲಕ್ಷಾಂತರ ಜನ ಸೇರುವಂತಹ ಜಾಗ, ಅವರಿಗೆ ಅವರ ಪ್ರಾಡಕ್ಟನ್ನು ಮತ್ತು ಅವರ ಒಂದು ವ್ಯಾಪಾರ ವಸ್ತುಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಇದೊಂದು ಅವಕಾಶ ಆಗಬೇಕು. ಹೊಸ ಪ್ರಾಡಕ್ಟ್ಗಳನ್ನು ಅವರು ಪ್ರಾರಂಭ ಮಾಡಿದಾಗ, ಉದಾಹರಣೆಗೆ ನಿತ್ಯ ಚಪಾತಿಯವರು ವಿಶೇಷವಾಗಿ ಏನೊಂದು ಉತ್ಪನ್ನವನ್ನು ಈ ಬಾರಿ ಬಿಡುಗಡೆ ಮಾಡಲಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಹೊಸದಾಗಿ ಮಾಡುವಂತಹ ವಿಷಯಗಳನ್ನು ಈ ಲಕ್ಷಾಂತರ ಜನರ ಎದುರೇ ಅವರಿಗೊಂದು ಪ್ರದರ್ಶನ ಮಾಡಲಿಕ್ಕೆ ಅವರಿಗೊಂದು ಅವಕಾಶ. ಸೊ ಹಾಗಾಗಿ ಈ ಒಂದು ಸಂದರ್ಭ, ಪುತ್ತೂರಿನೊಡೆಯನ ಒಂದು ಉತ್ಸವ ಸಂದರ್ಭ, ಪುತ್ತೂರಿನ ಎಲ್ಲ ಮಹಾಜನತೆಗೆ ಪ್ರಯೋಜನ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಹೊಸ ಪ್ರಯತ್ನ ವ್ಯವಹಾರ ಮೇಳ. ಸೊ ಅದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಎಲ್ಲರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಪುತ್ತೂರಿನ ಎಲ್ಲ ಮಹಾಜನತೆ, ವಿಶೇಷವಾಗಿ ದೇವರ ಎಲ್ಲ ಸೇವೆಗಳನ್ನು ಮಾಡ್ಕೊಂಡು ಬರುವಂಥ ಇರೋರು, ಈ ಎಲ್ಲ ವ್ಯವಹಾರಸ್ಥರು ನಮ್ಮೆಲ್ಲ ಸೇವಾ ಕೈಂಕರ್ಯಗಳಲ್ಲಿ ನಮ್ಮೊಂದಿಗೆ ಸೇರಿಕೊಂಡು ದೇವರ ಜೀರ್ಣೋದ್ಧಾರಾದಿ ಎಲ್ಲ ಕೆಲಸಗಳಲ್ಲಿ ಸೇರಿಕೊಂಡವರು. ಸೊ ಅವರ ವ್ಯವಹಾರ ವೃದ್ಧಿಯಾಗಬೇಕು, ದೇವರ ಅನುಗ್ರಹ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ವ್ಯವಹಾರಗಳು ಈ ವರ್ಷ ವಿಶೇಷವಾಗಿ ನಾವು ಅಷ್ಟಮಂಗಲದಲ್ಲಿ ಕೇಳಿಬಂದಂತೆ ಅಷ್ಟಮಂಗಲದಲ್ಲಿ ಸೂಚನೆಯಂತೆ ಯಾಗಶಾಲೆಯನ್ನು ಆಗ್ನೇಯ ಭಾಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಲ್ಲಿ ಮಹಾರುದ್ರ ಹವನ 11 ದಿವಸಗಳ ಕಾಲ ನಡೀಲಿಕ್ಕಿದೆ. ಅದರಲ್ಲೂ ಜನರು ಭಾಗವಹಿಸಬೇಕು. ಹಾಗೆ ವಿವಿಧ ಅಲಂಕಾರಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ. ಈ ಅಲಂಕಾರ ಸೇವೆಗಳನ್ನು ಹಾಗೂ ವಿವಿಧ ಸೇವೆಗಳನ್ನು ಜನರು ಮಾಡಲಿಕ್ಕೊಂದು ವಿಶೇಷ ಅವಕಾಶ ಇದೆ. ಆ ಎಲ್ಲ ಸೇವೆಗಳಲ್ಲಿ ಜನರು ಭಾಗವಹಿಸಿ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ತಾರೆ.